ತುಮಕೂರು ಗ್ರಾಮಾಂತರ ಠಾಣೆಗೆ ದಿಢೀರ್ ಭೇಟಿ ನೀಡಿದ ಸಚಿವ ಜಿ ಪರಮೇಶ್ವರ್ ವಿವಿಧ ದಾಖಲೆಗಳ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಠಾಣೆಗೆ ದಿಢೀರ್ ಭೇಟಿ ಕೊಟ್ಟಿದ್ದೀನಿ, ಅಲ್ಲಿನ ವಸ್ತುಸ್ಥಿತಿ ತಿಳಿಯೋಕೆ ದಿಢೀರ್ ಭೇಟಿ ಕೊಟ್ಟಿದ್ದೀನಿ, ಅಂಕಿಅಂಶ ನೋಡಿದ್ದೀನಿ ಎಂದರು. ಕಳ್ಳತನದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ, ಟ್ರಾಫಿಕ್ ಅಪರಾಧ ಜೂಜು ಕೂಡ ಹೆಚ್ಚಾಗಿದೆ, ಕಡಿಮೆ ಮಾಡುವಂತೆ ತಾಕೀತು ಮಾಡಿದ್ದೀನಿ ಎಂದರು. ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು, ಈ ಬೀಟ್ ಸರಿಯಾಗಿ ಮಾಡುವಂತೆ ಸೂಚನೆ ನೀಡಿದ್ದೀನಿ. 75 ಸಿಬ್ಬಂದಿ ಕೊರತೆ ಇದೆ, ಅದನ್ನ ತುಂಬಿಸುವ ಕೆಲಸ ಮಾಡುತ್ತೇವೆ ಎಂದರು. ಅದನ್ನು ಹೊರತುಪಡಿಸಿ 1200 ಸಿಬ್ಬಂದಿ ಹೆಚ್ಚುವರಿ ಬೇಕೆಂದು ಎಸ್ಪಿ ಅವರ ಮನವಿ ಇದೆ, ಅದನ್ನ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ಔರಾದ್ಕರ್ ವರದಿ ಸಂಪೂರ್ಣ ಜಾರಿಯಾಗಿಲ್ಲ, ಅದರ ಬಗ್ಗೆ ಚಿಂತನೆ ನಡೀತಾ ಇದೆ, ಹಣಕಾಸಿನ ಪರಿಸ್ಥಿತಿ ನೋಡಿ ಜಾರಿ ಮಾಡುತ್ತೇವೆ ಎಂದರು. ಚಿತ್ರದುರ್ಗದ ಅಸ್ಥಿಪಂಜರದ ತನಿಖೆ ನಡೀತಾ ಇದೆ, ತನಿಖೆ ನಂತರ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದರು. ಸದ್ಯ ಅಸ್ಥಿಪಂಜರ ಸಿಕ್ಕಿರುವ ಮಾಹಿತಿ ಅಷ್ಟೇ ಇದೆ, ಕೋವಿಡ್ನಿಂದ ಸತ್ತಿರುವ ಬಗ್ಗೆನೂ ತನಿಖೆ ನಡೀತಾ ಇದೆ ಎಂದರು. ಶಿವರಾಮ್ ಹೆಬ್ಬಾರ್ ಸೋಮಶೇಖರ್ ಭೇಟಿ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಅವರವರ ಕ್ಷೇತ್ರದಲ್ಲಿ 2 ಇನ್ಸ್ಪೆಕ್ಟರ್ ವರ್ಗಾವಣೆ ಮಾಡುವಂತೆ ಕೇಳೋಕೆ ಬಂದಿದ್ರು, ಬೇರೆ ಯಾವ ಒಂದು ಶಬ್ದನೂ ರಾಜಕೀಯನೂ ಮಾತಾಡಿಲ್ಲ. ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗ ಆರ್ ಅಶೋಕ್ ಅವರ ಮನೆಗೆ ಹೋಗಿದ್ದೆ, ಕ್ಷೇತ್ರದ ಕೆಲಸ ಆಗಬೇಕೆಂದ್ರೆ ಹೋಗಬೇಕಲ್ವಾ ಎಂದರು. ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ, ಪ್ರಧಾನಮಂತ್ರಿ ಹುದ್ದೆ ಬಗ್ಗೆ ಮಾತಾಡುವಷ್ಟು ಅರ್ಹತೆ ನನಗಿಲ್ಲ, ಆ ಹುದ್ದೆ ಬಗ್ಗೆ ಮಾತನಾಡೋಕೆ ಅರ್ಹತೆ ನನಗಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರು, ನಾನು ನಿಮಗೆ ಹೇಳಲ್ಲ ಎಂದರು. ಇಲ್ಲ, ಇವತ್ತು ನಾನು ಈ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನೋಡೋದಕ್ಕೆ ಬಂದಿದ್ದೇನೆ. ಅದೇನು ಹೇಳಿ ಬಂದಿಲ್ಲ, ನಾನು ಸರ್ಪ್ರೈಸ್ ಆಗಿ ಬಂದಿದ್ದೇನೆ. ಯಾಕೆಂದರೆ ವಸ್ತುಸ್ಥಿತಿ ಗೊತ್ತಾಗಬೇಕಾದ್ರೆ ನಮಗೆ ನಾವು ಹೇಳಿ ಬಂದರೆ ಗೊತ್ತಾಗಲ್ಲ ಒಂದೊಂದು ಸಾರಿ. ಅದಕ್ಕೆ ನಾನು ಸರ್ಪ್ರೈಸ್ ಆಗಿ ಬಂದಿದ್ದೇನೆ. ಇಲ್ಲಿನ ಅಂಕಿಅಂಶಗಳನ್ನೆಲ್ಲ ನೋಡಿ ಸ್ವಲ್ಪ ಯಾವ್ಯಾವ ಏರಿಯಾದಲ್ಲಿ ಅವರು ಕೆಲಸ ಮಾಡಬೇಕು ಅನ್ನುವಂಥದ್ದು ನನಗೆ ಗಮನಕ್ಕೆ ಬಂದಿದೆ. ಒಂದಿಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಥೆಫ್ಟ್ ಕೇಸ್, ಸ್ಮಾಲ್ ಥೆಫ್ಟ್ ಕೇಸಸ್ಸು ನಂಬರ್ಸು ಸ್ವಲ್ಪ ಜಾಸ್ತಿ ಇದೆ. ಜೊತೆಗೆ ಟ್ರಾಫಿಕ್ ಅಫೆನ್ಸಸ್ಸು ತುಂಬ ಇದೆ. ಯಾಕೆಂದರೆ 2 ಹೈವೇ ಬರುತ್ತೆ ಇವರಿಗೆ, ಈ ಸ್ಟೇಷನ್ನಿಗೆ ತುಂಬ ಟ್ರಾಫಿಕ್ ಅಫೆನ್ಸಸ್ಸು ಆಗಿದೆ, ಆಕ್ಸಿಡೆಂಟ್ಗಳದ್ದು ಅಫೆನ್ಸಸ್ಸು ಅದೆಲ್ಲ ಆಗಿರ್ತಕ್ಕಂಥದ್ದು. ಆಮೇಲೆ ಈ ಗ್ಯಾಂಬ್ಲಿಂಗು ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ. ಅದನ್ನು ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ, ಈ ಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ. ಅಂತ ಅಲಾರ್ಮಿಂಗ್ ಏನಿಲ್ಲ, ಆದರೂ ಕೂಡ ಅದಕ್ಕೆ ಆ ಸಂಖ್ಯೆ ಜಾಸ್ತಿ ಇರಬಾರ್ದಲ್ಲ. ಅಂದರೆ ಗ್ಯಾಮ್ಲಿಂಗ್ ಜಾಸ್ತಿ ಇದೆ ಅಂತಂದರೆ, ಥೆಫ್ಟ್ ಜಾಸ್ತಿ ಇದೆ ಅಂತಂದರೆ, ಈ ಭಾಗದಲ್ಲಿ ಈ ಏರಿಯಾ ಏನಿದೆಯಲ್ಲ ಜುರಿಸ್ಟಿಕ್ಷನ್ ಪೊಲೀಸು ಅವರು ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಅರ್ಥ ಆಗುತ್ತೆ. ಅದನ್ನೆಲ್ಲ ನೋಡಿದ್ದೇನೆ. ಮತ್ತು ಯಾವ ರೀತಿ ಫೈರ್ ಆರ್ಮ್ಸ್ ಇಟ್ಟಿದ್ದಾರೆ, ಯಾವ ರೀತಿ ಅಮ್ಯುನಿಷನ್ಸ್ ಇಟ್ಟಿದ್ದಾರೆ, ಮತ್ತು ಅವರು ಈಗ ಈ ಬೀಟ್ ಅಂತ ಮಾಡಿದ್ದೀವಿ ನಾವು, ಎಲೆಕ್ಟ್ರಾನಿಕ್ ಬೀಟ್ ಅಂತೇಳಿ. ಅವರಿಗೆ ಒಂದೊಂದು ಬೀಟ್ಗೆ ಪಾಯಿಂಟ್ಸನ್ನು ಅವರು ಡಿವೈಸ್ ಮಾಡಿರ್ತಾರೆ, ಡಿಫೈನ್ ಮಾಡಿ ಇವಾಗ 10-15 ಪಾಯಿಂಟ್ಸನ್ನು ಅವರಿಗೆ ಹೇಳಿರ್ತಾರೆ. ಆ ಪಾಯಿಂಟ್ಸಿಗೆ ಹೋಗಲೇಬೇಕು, ಹೋಗಿ ಅವರು ಲಾಗಿನ್ ಆಗಬೇಕು ಬೀಟ್ನಲ್ಲಿ, ಈ ಬೀಟ್ನಲ್ಲಿ. ಅದು ನಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟ್ರ್ಗಳಿಗೆ ಬರುತ್ತೆ, ಮಾಹಿತಿ ಬರುತ್ತೆ, ಅವನು ಹೋಗಿದ್ದಾನ ಇಲ್ವಾ ಹಾಗೆ ಅಂತೇಳಿ. ಅದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದೇನೆ. ಎಲ್ಲ ಆ ಥರದ್ದೇನು ಕಾಣಿಸಿಲ್ಲ. ಆದರೂ ಕೂಡ ಸೆನ್ಸಿಟೈಸ್ ಮಾಡಬೇಕಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಆಗಬೇಕು ಅಂಥೇಳಿ ನಾನು ಅವರಿಗೆ ಸೂಚನೆ. ಸಿಬ್ಬಂದಿಗಳು ಕಡಿಮೆ ಅಂದರೆ ಒಂದು 75, ಇಡೀ ಜಿಲ್ಲೆಗೆ 75 ವೇಕೆನ್ಸೀಸ್ ಇದೆ. ಅದನ್ನು ಈಗ ರೆಕ್ರೂಟ್ಮೆಂಟಲ್ಲಿ ತುಂಬುತ್ತೇವೆ. ಆದರೆ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿ ಬೇಕು ಅಂತೇಳಿ SP ಅವರು ಕೇಳಿದ್ದಾರೆ. 1700 ಜನ ನಮ್ಮ ಸ್ಯಾಂಕ್ಷನ್ಡ್ ಇಂಟೇಕ್ ಇದು ಸಿಬ್ಬಂದಿ, ಅದರಲ್ಲೇ 75 ಖಾಲಿದೆ. 1700ಕ್ಕೆ 75 ಖಾಲಿದೆ, ಅದನ್ನು ತುಂಬುತ್ತೇವೆ. ಆದರೆ ಅವ್ರು ಕೇಳೋದೇನೆಂದ್ರೆ 1700 ಕೂಡ ನಮ್ಗೆ ಸಾಕಾಗೋದಿಲ್ಲ, ಜಿಲ್ಲೆ ದೊಡ್ಡದಿದೆ, 11 ಅಸೆಂಬ್ಲಿ ಕ್ಷೇತ್ರ ಇದೆ, ಅದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಜನ ಕೊಡಿ ಅಂತೇಳಿ ಕೇಳಿದ್ದಾರೆ. ಅದನ್ನು ಹೆಡ್ ಆಫೀಸಿಗೆ ನಾನು ಈಗಲೇ ಇಲ್ಲಿಂದನೇ ಮಾತಾಡಿ ಹೇಳಿದ್ದೇನೆ. ನಮಗೆ ಸ್ಯಾಂಕ್ಷನ್ ಮಾಡೋದು ಸಂಖ್ಯೆ ಜಾಸ್ತಿ ನಮ್ಮ ಕೊರತೆ ಜೊತೆಗೆ ವೇತನದ ಬಗ್ಗೆ ಏನು ತೊಂದರೆ ಇಲ್ಲ, ಅದೆಲ್ಲ ಮಾಡ್ತಾಯಿದ್ದೀವಿ. ಔರಾದ್ಕರ್ ವರದಿ ಸಂಪೂರ್ಣವಾಗಿ
ಅನುಷ್ಠಾನ ಆಗಿಲ್ಲ. ಆದರೆ ಅದರ ಬಗ್ಗೆ ಚಿಂತನೆ ನಡೀತಾ ಇದೆ, ಡಿಸ್ಕಷನ್ಸ್ ನಡೀತಾ ಇದೆ. ನಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡ್ಕೊಂಡು ನಾವು ಮಾಡ್ತೇವೆ. ಪತ್ರಾಂಕಿತ ರಜೆಗಳು ಅಂತ ಹೇಳಿದ್ರು ಜನವರಿಯಲ್ಲಿ 1 ತಿಂಗಳ ಪೇಮೆಂಟ್ ಏನು ಹಾಕ್ತಿದ್ರು, 6 ದಿನದಲ್ಲಿ ಕೆಲಸ ಮಾಡಿದ್ರು. ಅದರಲ್ಲಿ CL ಈ ಥರದ ಕೆಲವು ರಜೆಗಳನ್ನ ತಗೊಂಡು ಕೂಡ ಅದನ್ನ ಕಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಇಲ್ಲ, ಅದು ಆಯಾಯ SP ಗಳಿಗೆ, ಆ ಜಿಲ್ಲೆಯ SP ಗಳಿಗೆ ಅವರಿಗೆ ಅಧಿಕಾರ ಇದೆ. ಅದಕ್ಕೆ ಅವರೇ ಅಡ್ಮಿನಿಸ್ಟ್ರೇಟಿವ್ ಹೆಡ್ಡು. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಅದು ಯಾಕೆ ಮಾಡ್ತಾರೆ. ಈಗ CL ಕೊಡ್ತಾರೆ, ಒಂದೊಂದು ಸಾರಿ CL ಕೊಡೋದಿಲ್ಲ, ಅವರು ಹೊಟ್ಟೋಗ್ತಾರೆ. CL ಇಲ್ಲದಿದ್ರೂ ಹೋಗ್ಬಿಟ್ಟಿರ್ತಾರೆ, ಅಂದರೆ ಆಬ್ಸೆಂಟು. ದೇ ಟ್ರೀಟ್ ದೆಮ್ ಆ್ಯಸ್ ಆಬ್ಸೆಂಟ್. ಬೇರೆ ಇಲಾಖೆನಲ್ಲಿ ಒಂದು ಆಬ್ಸೆಂಟ್ ಹಾಕ್ಬಿಟ್ಟು ಸಂಬಳ ಹಿಡಿದು ಬಿಡ್ತಾರೆ. ಅದು ಇಲ್ಲಿ ಹಂಗೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಡಿಸಿಪ್ಲಿನ್ ಇರಬೇಕು. ಸಂಬಳ ಹಿಡಿಯೋದರ ಜೊತೆಗೆ ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಕೂಡ ತಗೊತಾರೆ. ಅಲ್ಲ, ಹೋಗ್ತೀನಿ, ಹೋದಲ್ಲೆಲ್ಲ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ, ರ್ಯಾಂಡಮ್ ಆಗಿ ಹೋಗಿ ಬರ್ತೀನಿ. ಇಲ್ಲ, ಇವತ್ತು ಮಾಡಿಲ್ಲ. ಒಂದೊಂದು ಕಡೆಗೆ ಒಂದೊಂದು ಥರ ಮಾಡೋದು. ಅದಕ್ಕೆ ಕಾಯಕಲ್ಪ ಮಾಡಬೇಕು ಅಂತಲೇ ಒಂದೊಂದು ಸ್ಟೇಷನ್ಗೆ ಹೋಗೋದು. ಒಂದು ಸ್ಟೇಷನ್ನು ಇದು ಸ್ಯಾಂಪಲ್ಲು. ಇವತ್ತು ನಾನು ಈ ಸ್ಟೇಷನ್ನಿಗೆ ಬಂದಿರೋದು ನಮ್ಮ ಜಿಲ್ಲೆಯ, ನಮ್ಮ ಟೌನ್ನ ಒಳಗಡೆ ಇರ್ತಕ್ಕಂಥ ಆ್ಯಕ್ಟಿವಿಟೀಸು, ಪೊಲೀಸ್ ಆ್ಯಕ್ಟಿವಿಟೀಸ್ ಏನಿದೆ ಅಂತ ನನಗೆ ಒಂದು ಮಾಹಿತಿ ಸಿಕ್ಕತ್ತೆ. ಅದಕ್ಕೆ ಏನು ಆ್ಯಕ್ಷನ್ ಮಾಡಬೇಕು ನಾನು SP ಅವ್ರ ಜೊತೆ, IG ಅವ್ರ ಜೊತೆ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಕೂತು ಮಾತಾಡಿ ಅದನ್ನು ಮಾಡ್ತೀನಿ. ಗೊತ್ತಿಲ್ಲ ಇನ್ನೂ ಅವರಿಗೆ. ಈಗಾಗಲೇ ಅವ್ರಿಗೆ ಮಾಹಿತಿ ತೊಗೊಂಡಿದ್ದಾರೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆಮೇಲೆ ತೀರ್ಮಾನ ಮಾಡ್ತೀವಿ. ಸದ್ಯದ ಮಾಹಿತಿ ಅದೇ, ಈ ರೀತಿ 5 ಜನದ್ದು ಸ್ಕೆಲೆಟನ್ ಸಿಕ್ಕಿದೆ. ಅವರು ಒಬ್ಬ ಇಂಜಿನಿಯರ್, ಅವರಿಗೆ ಸಂಬಂಧಪಟ್ಟಿದ್ದು ಈ ಮನೆ ಮತ್ತು ಆಸ್ತಿ ಪಾಸ್ತಿ ಎಲ್ಲ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಅವರು ಸ್ಯಾಂಪಲ್ ಎಲ್ಲ ಇದ್ರದ್ದು ಅಸ್ಥಿಪಂಜರದ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ, FSL ಕೊಡ್ತಾರೆ. ಅಲ್ಲಿ ಅವರು ಟೆಸ್ಟ್ ಮಾಡಿ ಇಲ್ಲಿ ಇವರು ಯಾರ್ಯಾರಿದ್ದರು ಆ ಮನೆಯಲ್ಲಿ ಅಂತ ಹಿಂದಿರದ ಮಾಹಿತಿನೂ ತೆಗಿತಾರೆ. ಅವ್ರದ್ದೇ ಆಗಿರ್ಬೋದಾ ಅಥವಾ ಏನು, ಯಾಕಾಗಿದೆ ಅನ್ನೋದನ್ನೆಲ್ಲ ಈಗ ಯಾರೋ ಹೇಳ್ತಾ ಇದ್ರಿ ಆಗಲೇ ಕೋವಿಡ್ಡು ಅಂತ. ಗೊತ್ತಿಲ್ವಲ್ಲ ಯಾರಿಗೂ ಇನ್ನೂ ಏನಕ್ಕೋಸ್ಕರ ಅವ್ರು ಸತ್ತಿದ್ದಾರೆ. ಕೋವಿಡ್ಡಿಂದ ಸತ್ತಿದ್ದಾರಾ ಅಥವಾ ಬೇರೆ ಕಾರಣದಿಂದ ಸತ್ತಿದ್ದಾರಾ, ಇಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರಾ, ಅದೆಲ್ಲ ಇನ್ವೆಸ್ಟಿಗೇಷನ್ ಆಗೋವರೆಗೂ ನಾವೇನು ಕೂಡ ಏನು ಹೇಳೋಕ್ಕಾಗಲ್ಲ. ಏನು ಬಂದಿರ್ಬೋದೇನೋ ಗೊತ್ತಿಲ್ವಲ್ಲ. ಇದು ಭಾಳ ದಿವಸ ಆಗಿದೆ ಅಂತ ಅಟ್ಲೀಸ್ಟ್ ಕನಿಷ್ಠ 3 ವರ್ಷ ಅಂತ ಹೇಳ್ತಿದ್ದಾರೆ ಈಗ ಮೇಲ್ನೋಟಕ್ಕೆ. ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಇವೆಲ್ಲ ಹೇಳಕ್ಕೆ ಬರುತ್ತೆ, ನಿರ್ದಿಷ್ಟವಾಗಿ ಹೇಳೋದಾಗೋದಿಲ್ಲ. ಸರ್, ಈಗ ಟ್ರಾಮಾ ಸೆಂಟರ್ ಇದೆಯಲ್ಲ ಸರ್, ಬೆಂಗಳೂರಲ್ಲಿ ಇರುವಂಥ ಸೌಲಭ್ಯಗಳೆಲ್ಲ ಟ್ರಾಮಾ ಸೆಂಟರ್ ಸಿಗ್ತಾ ಇದೆ, ಮತ್ತೆ ಬೆಂಗಳೂರಿಗೆ ಕಳಿಸುವಂಥ ವ್ಯವಸ್ಥೆ ಆಗ್ತಾ ಇದೆ ಸರ್. ಕೆಲವು ಸಂದರ್ಭದಲ್ಲಿ ಅವರು ಯಾರು ಆಕ್ಸಿಡೆಂಟ್ ಆಗಿ ಬರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಅವ್ರು ಯಾರೋ ಹೇಳ್ಬಿಡ್ತಾರೆ, ಸ್ವಾಮಿ ಇಲ್ಲೇನೋ ಆಗ್ತಾಯಿಲ್ಲ, ನಾವು ಬೆಂಗಳೂರಿಗೆ ತಗೊಂಡು ಹೋಗ್ಬಿಡ್ತೀವಿ ಅಂತ ತಗೊಂಡೋಗ್ತಾರೆ. ಅದು ಅವರ Thank you.